ಕಾರ್ಕಳದ ಗ್ರಂಥಾಲಯದಲ್ಲಿ ದಶಕಗಳ ಕಾಲ ಗ್ರಂಥಪಾಲಕರಾಗಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಇತ್ತೀಚೆಗೆ ನಿಧನರಾದ ಕೆ ಗೋವಿಂದರಾವ್ ಅವರನ್ನು ಸ್ಮರಿಸುವ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮವು ಕಾರ್ಕಳದ ಸಾರ್ವಜನಿಕ ಗ್ರಂಥಾಲಯದಲ್ಲಿ ನಡೆಯಿತು. ದೀಪವನ್ನು ಬೆಳಗಿಸಿ ಪುಷ್ಪನಮನ ಸಲ್ಲಿಸಿದ ಕಾರ್ಕಳದ ಹಿರಿಯ ಉದ್ಯಮಿಯಾದ ರಘುರಾಮ್ ಕಾಮತ್ತರು ತನ್ನ ಮತ್ತು ಗೋವಿಂದರಾವ್ ಅವರ ಒಡನಾಟವನ್ನು ಸ್ಮರಿಸಿಕೊಂಡು ಅವರು ಹೃದಯವಂತ ವ್ಯಕ್ತಿಯಾಗಿದ್ದು ಎಲ್ಲರ ಪ್ರೀತಿ ಸಂಪಾದಿಸಿದ್ದರು ಎಂದರು. ಮೆಂಬರ್ಶಿಪ್ ಅನ್ನು ವಿಡ್ರಾ ಮಾಡಿ ಕೊನೆಗೆ ಬರುವಾಗ ಹೇಳಿ ಬಂದರು, ಗೋವಿಂದರಾವ್ ಯೋಗ್ಯತೆ ನಿಮಗೆ ಬರಲಿಕ್ಕೆ ಅಂತ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ಆಮೇಲೆ ಗೋವಿಂದರಾವ್ ಮತ್ತೆ ಅಂದರೆ ಈ ಮನುಷ್ಯ ಹೋದ ನಂತರ ಪುನಃ ನಮ್ಮ ಮೆಂಬರ್ಶಿಪ್ ಮುಂದುವರಿಯಿತು. ಈಗ ತುಂಬ ಸಂತೋಷದ ವಿಷಯ ಅಂದರೆ ಕಾರ್ಕಳದಂತಹ ಲೈಬ್ರರಿ ಮತ್ತು ಎಲ್ಲೂ ನಮಗೆ ಸಿಕ್ಕುವುದಿಲ್ಲ. ನಾವು ಬೆಂಗಳೂರಿಗೆ ಹೋದರೆ ಅಲ್ಲಿ ಕೇಂದ್ರ ಗ್ರಂಥಾಲಯ ಕಬ್ಬನ್ ಪಾರ್ಕ್ ಲೈಬ್ರರಿ ಅಲ್ಲಿ ಹೋದರೂ ನಮಗೆ ಇಷ್ಟು ಖುಷಿ ಆಗೋದಿಲ್ಲ. ನಿವೃತ್ತ ಪುರಸಭೆಯ ಮುಖ್ಯಾಧಿಕಾರಿ ಕೆ ಗೋಪಾಲಕೃಷ್ಣ ಶೆಟ್ಟಿಯವರು ತನ್ನ ಬಾಲ್ಯದ ಮತ್ತು ಯೌವನದ ಓದುವಿಕೆಗೆ ತುಂಬಾ ಬೆಂಬಲವನ್ನು ನೀಡಿದ ಗೋವಿಂದರಾಯರು ಕೇವಲ ಸರ್ಕಾರಿ ಅಧಿಕಾರಿ ಆಗಿರದೆ ಅನನ್ಯ ಪುಸ್ತಕ ಸಂತರಾಗಿದ್ದರು. ಗ್ರಂಥಾಲಯದಲ್ಲಿ ಓದುಗರ ಸಂಖ್ಯೆ ಹೆಚ್ಚು ಮಾಡಲು ಅವರು ನಿರಂತರ ಶ್ರಮಿಸಿದ್ದರು ಎಂದು ಹೇಳಿದರು. ಚೆಸ್ಸಿನ ಬೋರ್ಡ್ ಅನ್ನು ಮತ್ತು ಕಾಯಿಗಳನ್ನು ತೆಗೆದಿಡುವ ಕೆಲಸ ನನಗೆ, ಆದರೆ ಅದಕ್ಕಿಂತ ಮೊದಲು ನನ್ನೊಂದಿಗೆ ಒಂದು ಮೊದಲ ಚೆಸ್ ಆಟವನ್ನು ಅವರಿಂದ ಕಲಿತೆ. ಜೀವನದ ಎಲ್ಲ ಮಜಲುಗಳಲ್ಲಿ ನಾವು ದಾಟಿ ಬರುವಾಗ ಈ ಹಿಂದೆ ನಾವು ಶಾಲೆಯಲ್ಲಿ ಕಲಿತದ್ದಕ್ಕಿಂತ ಜಾಸ್ತಿ ಇವರು ಹೇಳಿದಾಗ ಎಷ್ಟೋ ಸಾವಿರ ಪುಸ್ತಕಗಳಿದ್ರೆ ಸಹ ಕಬಡ್ಡಿನ ಪ್ರತಿಯೊಂದು ಮೂಲೆಯಲ್ಲೂ ಗೋವಿಂದರಾವ್ ಯಾವ ಪುಸ್ತಕ ಇಟ್ಟಿದ್ದಾರೆ ಅದನ್ನು ನನ್ನ ಹತ್ರ ಹೇಳಿದ್ರೆ ನಾನು ತಂದು ಕೊಡ್ತಿದ್ದೆ. ನಿವೃತ್ತ ಪ್ರಾಂಶುಪಾಲರಾದ ಸಿದ್ದಾಪುರ ವಾಸುದೇವ ಭಟ್ ಅವರು ಮಾತನಾಡಿ, ನನ್ನಂತಹ ಜ್ಞಾನವನ್ನ ಹುಡುಕಿಕೊಂಡು ಬರುವ ಓದುಗರಿಗೆ ಅತ್ಯುತ್ತಮ ಸೇವೆಯನ್ನ ನೀಡಿ ಓದಲು ನೆರವಾದ ಗೋವಿಂದರಾಯರ ನೆನಪು ಚಿರಸ್ಥಾಯಿ ಎಂದರು. ಬಂದಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ತನ್ನ ವೃತ್ತಿ ಬಗ್ಗೆ ಅಸೀಮವಾದಂತಹ ಒಂದು ಪ್ರೀತಿ ಉಂಟು ಅಂತ ಹೇಳಿ ಆಯ್ತು. ಆ ಪ್ರೀತಿ ಅನ್ನೋದು ಪ್ರತಿ ವ್ಯಕ್ತಿತ್ವದ ಹೆಜ್ಜೆಗಳು ರೂಪಿಸಿಕೊಂಡಿದ್ದಾರೆ. ಹಾಗಾಗಿ ಈ ಗ್ರಂಥಾಲಯದ ಕಟ್ಟಡ ಏನಿದೆ ಇವತ್ತು ಇರೋ ಪ್ರತಿ ಕಲ್ಲುಗಳಲ್ಲಿ ಅವರ ಸ್ವರೂಪ ಇದೆ. ಯಾಕಂತ ಹೇಳಿದರೆ ರಾಜೇಂದ್ರ ಭಟ್ರು ಏನು ಮಾತಾಡಿದ್ರು, ಗೋಪಾಲಕೃಷ್ಣರು ಏನು ಮಾತಾಡಿದ್ರು, ಅವರೆಲ್ಲ ಮಾತುಗಳ ಮೂಲಕವಾಗಿ ವ್ಯಕ್ತವಾಗುವುದೇನಂತ ಹೇಳಿದರೆ ಒಬ್ಬ ವ್ಯಕ್ತಿ ತನ್ನ ವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇತರರನ್ನು ಅವರವರ ಪ್ರೇರಣೆಯನ್ನು ಅದು ಉತ್ತೇಜಿಸುವ ಕೆಲಸವನ್ನು ಮಾಡ್ತಾನೆ. ಶಿಕ್ಷಕರಾದ ರಾಜೇಂದ್ರ ಭಟ್ಕೆ ಅವರು ಮಾತನಾಡಿ, ಗೋವಿಂದರಾಯರ ಕೆಲಸದ ಮೇಲಿನ ಶ್ರದ್ಧೆ, ಪುಸ್ತಕಗಳ ಮೇಲಿನ ಪ್ರೀತಿ, ಓದುಗರ ಮೇಲಿನ ಕಾಳಜಿ ಎಲ್ಲವೂ ಶ್ರೇಷ್ಠವಾಗಿತ್ತು. ಅವರ ನೆರವಿನಿಂದ ತನಗೆ ಸಾವಿರಾರು ಪುಸ್ತಕಗಳನ್ನು ಓದಲು ಸಾಧ್ಯವಾಯಿತು ಎಂದರು. ಎಲ್ಲ ಅವರ ಓದುಗರನ್ನು ಒಟ್ಟು ಸೇರಿಸಿಕೊಂಡು ನೀವು ಕಾರ್ಡ್ ಬರೆದು ಹಾಕು ಅಡ್ರೆಸ್ ಕೊಡ್ತಾ ಹೋಗಿ. ಒಬ್ಬ ಸರ್ಕಾರಿ ಅಧಿಕಾರಿಯ ಕೆಲಸವನ್ನು ಮಾಡಬಾರ್ದು, ನಿಜವಾಗಿ ಅವ್ರು ಮಾಡೋದು ತಪ್ಪು, ಅದು ನಿಜವಾಗಿ. ಬಟ್ ಲೈಬ್ರರಿ ಆಗ್ಬೇಕು ಅಂತ ಹಠ ಅವ್ರೆ. ಸೊ ನೂರಾರು ಕಾರ್ಡ್ಗಳನ್ನು ಅವರು ಕಾರ್ಕಳದ ಮೂಲಕ, ಓದುಗರ ಮೂಲಕ ಗ್ರಂಥಾಲಯ ಇಲಾಖೆ ಬರೀತಾ ಹೋದ್ರು. ಅದು ವೀರಪ್ಪ ಮೊಯ್ಲಿಯವರು ಗೊತ್ತಾಯ್ತು. ಆಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕ ವೀರಪ್ಪ ಮೊಯ್ಲಿಯವರು ಅವರಿಗೆ ಗೊತ್ತಾಯ್ತು ಕಾರ್ಡ್ಗಳು ಬರ್ತಾ ಇದೆ, ಗ್ರಂಥಾಲಯ ಆಗ್ಬೇಕು ಅಂತ. ಅವ್ರು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದ್ಯಾರು ಗೋವಿಂದರಾಯರು, ಇದ್ಯಾರು ಕಾರ್ಡ್ ಹಾಕ್ತಾ ಇದ್ದಾರೆ, ಕಾರ್ಡ್ ಚಳವಳಿ ಬರ್ತಾ ಇದೆ ಅಂತ ಹೇಳಿ ದೊಡ್ಡದಾಗಿ ಅವರು ಸಿಟ್ಟು ಮಾಡಿಕೊಂಡು ದೂರ್ವಾಸನ ಸಿಟ್ಟು ಕಾರ್ಕಳಕ್ಕೆ ಬಂದರು. ಕಾರ್ಕಳದ ಸರ್ಕಾರಿ ಗ್ರಂಥಾಲಯದ ಗ್ರಂಥಪಾಲಕಿ ವನಿತಾ ಮುರಳಿ ಎಲ್ಲರನ್ನ ಸ್ವಾಗತಿಸಿದ್ರು. ಗೋವಿಂದರಾಯರ ಪುತ್ರ ಪುರಸಭಾ ಸದಸ್ಯ ಸುಬೋಧರಾವ್ ಅವರು ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದ್ರು. ಕಾರ್ಕಳದ ಗ್ರಂಥಾಲಯದ ಓದುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮೌನ ಪ್ರಾರ್ಥನೆಯನ್ನ ಸಲ್ಲಿಸಿ ಅಗಲಿದ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರಲಾಯಿತು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.